ಜನಸಾಮಾನ್ಯರಿಗೆ ಕಾನೂನು ಅರಿವು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಅಂತ ಹೇಳಿ, ನಾನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ತುಮಕೂರು ಅಧಿಕ ಜಿಲ್ಲಾ ಸತ್ರ ಪೋಕ್ಸೋ ನ್ಯಾಯಾಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ದಿನ ನಾನು ಪೋಕ್ಸೋ ಕಾಯ್ದೆ ಬಗ್ಗೆ ಕೆಲವು ಜನರಿಗೆ ಒಂದು ಸಾಮಾನ್ಯ ಅರಿವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಪೋಕ್ಸೋ ಅಂದ್ರೆ ಎಲ್ಲರೂ ಓದಿರ್ತೀರಾ, ಅತ್ಯಾಚಾರ ಅನ್ನೋ ಬಗ್ಗೆ ನೀವು ಹಲವಾರು ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಅದೇ ರೀತಿ ಈ ಪೋಕ್ಸೋ ಕಾಯ್ದೆ ಅನ್ನೋದು 2012ರಲ್ಲಿ ಜಾರಿಗೆ ಬಂದಂತಹದ್ದು. ಈ ಪೋಕ್ಸೋ ಕಾಯ್ದೆ 18 ವರ್ಷದ ಒಳಗಿರುವ ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳು ಇಬ್ಬರಲ್ಲಿ ಕೂಡ ನಡೆಯುವಂತಹ ಒಂದು, ಯಾರು ಆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾರೆ ಅಂತವರಿಗೆ ಇರುವಂತಹ ಕಾಯ್ದೆ ಈ ಪೋಕ್ಸೋ ಕಾಯ್ದೆ 2012. ನಮ್ಮಲ್ಲಿ ಎಲ್ಲರೂ ಕ್ವಶನ್ ಮಾಡ್ತಾರೆ, ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗತ್ತಾ ಅಂತ. 100% ಆಗತ್ತೆ. ನಮ್ಮ ಕರ್ನಾಟಕದ ಒಂದು ಅಂದಾಜು ಲೆಕ್ಕದ ಪ್ರಕಾರ 100ಕ್ಕೆ 90 ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗತ್ತೆ, 10% ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ. ಆದ್ರೆ ಆ 90% ಗಂಡು ಮಕ್ಕಳ ಮೇಲೆ ನಡೆಯುವ ಅತ್ಯಾಚಾರದಲ್ಲಿ ಕೇವಲ ಬೆಳಕಿಗೆ ಬರೋದು 2 ಅಥವಾ 3 ಪ್ರಕರಣಗಳು. ಕಾರಣ ಏನಂದ್ರೆ ಅವರ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ತಮ್ಮ ಮಕ್ಕಳ ಒಂದು ಗಂಡು ಮಕ್ಕಳಿಗೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಮುಂದೆ ಅವರು ಜೀವನ ಮಾಡೋದು ಬಹಳ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆ ಒಂದು ಗಂಡು ಮಕ್ಕಳ ಮೇಲೆ ಆಗುವಂತಹ ಲೈಂಗಿಕ ದೌರ್ಜನ್ಯವನ್ನು ಪ್ರಕರಣದ ಬಗ್ಗೆ ಯಾವುದೇ ಒಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇಲ್ಲ. ಫಸ್ಟ್ ಈಗ ನಾವು ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ವಿ, ಪೋಕ್ಸೋ ಆಕ್ಟ್ ಅಂತ ಹೇಳಿದ್ವಿ. ಪೋಕ್ಸೋ ಅಂತಂದ್ರೆ ಪ್ರೊಟೆಕ್ಷನ್ ಚೈಲ್ಡ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆಕ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಈ ಒಂದು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣಾ ಕಾಯ್ದೆ 2012 ಅಂತ ಹೇಳ್ತೇವೆ. ಈ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗತ್ತೆ? ಫಸ್ಟ್ ಮನೆಯಿಂದ ಸ್ಟಾರ್ಟ್ ಆಗತ್ತೆ. ಮನೆಯಲ್ಲಿ ತಂದೆ, ಅಣ್ಣ, ಮತ್ತೆ ಮಾವ, ಚಿಕ್ಕಪ್ಪ, ಸೋದರ ಮಾವ, ತಾತ, ಈ ರೀತಿ ಹಲವಾರು ಜನಗಳಿಂದ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಸ್ಟಾರ್ಟ್ ಆದಾಗ ಏನಾಗತ್ತೆ, ಇದಕ್ಕೆ ಮುಖ್ಯ ಜವಾಬ್ದಾರಿ ವಹಿಸಬೇಕಾಗಿರೋದು ತಂದೆ ತಾಯಿಗಳು. ಈಗ ಒಂದು ಮಗು ಮನೆಯಲ್ಲಿರುತ್ತೆ, ತಂದೆಯಿಂದ ಸಾಧ್ಯವಾ? ಎಷ್ಟೋ ಜನ, ನಾನು ಹಲವಾರು ಪ್ರಕರಣಗಳಲ್ಲಿ ಹೋಗಿ ಕಾನೂನು ಅರಿವು ಕೊಡ್ಬೇಕಾದ್ರೆ ಹೇಳ್ತಾರೆ, ಮೇಡಮ್ ತಂದೆಯಿಂದ ಸಾಧ್ಯನಾ ಅಂತ. ಖಂಡಿತ ತಂದೆಯಿಂದ ಸಾಧ್ಯ ಇದೆ. ನಮ್ಮ ತುಮಕೂರಿನಲ್ಲೇ ಒಂದು ಪ್ರಕರಣದಲ್ಲಿ ತಂದೆಯೇ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾನೆ, ಆತನಿಗೆ ನಾವೇ ಜೀವಾವಧಿ ಶಿಕ್ಷೆಯನ್ನ ಕೊಡಿಸಿದ್ದೀವಿ. ಇದಕ್ಕೆ ಅದೇ ಒಂದು ಒಳ್ಳೆಯ ನಿದರ್ಶನವಾಗಿದೆ. ಹಾಗೆ ಇನ್ನು ಅಣ್ಣ ತಂಗಿ, ನಮ್ಮಲ್ಲಿ ಅಣ್ಣ ತಂಗಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಕೊಡ್ತೇವೆ ನಾವು. ಆದ್ರೆ ಈಗ ಏನಾಗ್ತಿದೆ, ಆ ಬಾಂಧವ್ಯ ಅನ್ನೋದು ಅಣ್ಣ ತಂಗಿ ಅನ್ನೋ ಬಾಂಧವ್ಯವೇ ಬಿಟ್ಟು ಹೋಗ್ತಾ ಇದೆ. ನಮ್ಮಲ್ಲಿ ಅಣ್ಣ ತಂಗಿಯರು ಗಂಡ ಹೆಂಡತಿಯ ರೀತಿ ಜೀವನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಮಕ್ಕಳು ಕೂಡ ಆಗ್ತಿದೆ. ಅಂತ ಒಂದು DNA ಗೆ ಕಳಿಸಿದಾಗ ಕೂಡ ಆ ಮಗುವಿನ ಜೈವಿಕ ತಂದೆ ಅವನೇ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಅಂದ್ರೆ ಅಣ್ಣ ತಂಗಿಯರು ಕೂಡ ನಮ್ಮಲ್ಲಿ ಗಂಡ ಹೆಂಡತಿ ರೀತಿ ಬದುಕ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಒಂದು ಕಡಿವಾಣವನ್ನ ಹಾಕ್ಬೇಕು. ನಮ್ಮ ಸಂಸ್ಕೃತಿಯಲ್ಲಿ ಅಣ್ಣ ತಂಗಿ ಅಂದ್ರೆ ಒಂದು ಪವಿತ್ರವಾದ ಭಾವನೆ ಇದೆ. ತಂದೆಯ ಸಮಾನ ಅಣ್ಣ ಅಂತ ಹೇಳ್ತೀವಿ. ಆದ್ರೆ ಆ ರೀತಿ ಪ್ರಕರಣಗಳು ನಮ್ಮಲ್ಲಿ ಅತಿ ಹೆಚ್ಚು ಚಿಕ್ಕಪ್ಪನ ಮಗ ಅಥವಾ ಚಿಕ್ಕಮ್ಮನ ಮಗ, ದೊಡ್ಡಪ್ಪನ ಮಗ, ದೊಡ್ಡಮ್ಮನ ಮಗ, ಈ ರೀತಿ ಹೆಣ್ಣು ಮಕ್ಕಳನ್ನ ಆಸೆಯನ್ನ ತೋರಿಸಿ ಅವರನ್ನ ಪುಸಲಾಯಿಸಿ ಅವರ ಮೇಲೆ ಬಲಾತ್ಕಾರವನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಫಸ್ಟ್ ಮನೆಯಲ್ಲಿ ಈಗ ತಾತನಿಂದಲೂ ಕೂಡ ಹಲವಾರು ನಮ್ಮಲ್ಲಿ ಪ್ರಕರಣಗಳು ದಾಖಲಾಗಿದೆ. ತಾತನಿಂದಲೂ ಕೂಡ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ. ಹಾಗೆ ಚಿಕ್ಕಪ್ಪಂದ್ರು ಮತ್ತೆ ಮಾವಂದ್ರು, ಈ ರೀತಿ ಮನೆಯೇ ಮೊದಲ ಪಾಠಶಾಲೆ ಅಂತೀವಿ. ಆದ್ರೆ ಆ ಮನೆಯಲ್ಲೇ ಆ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇರೋದು ಒಂದು ವಿಷಾದಕರ ಅಂತ ನಾವು ಹೇಳ್ಬೋದು. ಇದನ್ನ ಬಿಟ್ಟು ಮುಂದಿನ ಸ್ಟೆಪ್ ನಾವು ಹೋಯ್ತು ಅಂತಂದ್ರೆ ಅಕ್ಕಪಕ್ಕ ಮನೆಯವರು, ಮಕ್ಕಳು, ಅಲ್ಲಿ ಆ ಮಕ್ಕಳು ಹೋದಾಗ ಅವ್ರು ಕರೆಯೋದು, ಮಾತಾಡ್ಸೋದು, ಇದೇ ರೀತಿ ಕರ್ಕೊಂಡು ಆ ಮಕ್ಕಳಿಗೆ ಪ್ರೀತಿ ಪ್ರೇಮ ಅನ್ನೋ ಹೆಸರಲ್ಲಿ ಅವರನ್ನ ಕರ್ಕೊಂಡು ಹೋಗಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾರೆ. ಆಸೆನ ತೋರಿಸೋದು, ಚಾಕ್ಲೇಟ್ ಕೊಡ್ತೀನಿ, ಪಾನಿಪುರಿ ಕೊಡಿಸ್ತೀನಿ ಅಂತ ಹೇಳಿ ಆ ಮಕ್ಕಳಿಗೆ ಆಸೆನ ತೋರಿಸ್ತಾರೆ. ಆ ಆಸೆನ ನೋಡ್ಕೊಂಡಾಗ ಆ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ, ಏನೋ ತಿನ್ನೋದಿಕ್ ಕೊಡಿಸ್ತಾರಲ್ಲ ಅನ್ನೋ ಖುಷಿಯಿಂದ ಏನ್ ಮಾಡ್ತಾರೆ, ಅವರ ಜೊತೆ ಹೋಗ್ತಾರೆ. ಆಮೇಲೆ ಆ ಮಗುವಿನ ಮೇಲೆ ದೌರ್ಜನ್ಯ ಮಾಡ್ತಾರೆ. ಆ ಮಗುವಿಗೆ ಅದರ ಅರಿವೇ ಇರೋದಿಲ್ಲ. ಯಾಕಂದ್ರೆ 18 ವರ್ಷದ ಒಳಗಿರೋ ಮಕ್ಕಳನ್ನ ನಾವು
ಮಕ್ಕಳು ಅಂತ ಕರಿತೀವಿ. ಆ ಮಕ್ಕಳಿಗೆ ಅದರ ಅರಿವೇ ಇರೋದಿಲ್ಲ, ಏನು ಆಗತ್ತೆ ಮುಂದೆ ಅನ್ನೋದು ಗೊತ್ತಿರೋದಿಲ್ಲ. ಆತ ಪುಸಲಾಯಿಸಿದಾಗ, ಆತ ಏನೋ ಒಂದು ಪ್ರೀತಿ ಪ್ರೇಮ ಅಂದಾಗ ಆ ಒಂದು ಪ್ರೀತಿ ಪ್ರೇಮ ಅನ್ನೋದು ಆ ಮಕ್ಕಳು ನಿಜ ಅಂತ ಭಾವಿಸ್ತಾರೆ, ಆದ್ರೆ ಅವರಿಗೆ ಜೀವನದ ಅರಿವೇ ಇರೋದಿಲ್ಲ. ಹಾಗೆ ಅಲ್ಲಿಂದ ನೆಕ್ಸ್ಟ್ ನಾವು ಒಂದು ಸ್ಟೆಪ್ ಮುಂದೆ ಬಂತು ಅಂದ್ರೆ ಶಾಲಾ ಕಾಲೇಜಿಗೆ ಹೋಗ್ತಾರೆ ಮಕ್ಕಳು. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಸೇಫ್ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಶಾಲಾ ಕಾಲೇಜುಗಳಲ್ಲಿ ಕೂಡ ಮಕ್ಕಳಿಗೆ ಯಾವುದೇ ರೀತಿಯ ಸೇಫ್ ಅನ್ನೋದು ಸ್ವಲ್ಪ ಈ ನಡುವೆ ನಮ್ಗೆ ಭಯ ಆಗ್ತಿದೆ. ಯಾಕೆಂದ್ರೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಶಿಕ್ಷಕರೇ ಮಕ್ಕಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇದೆ. ಶಿಕ್ಷಕರೇ ಮಕ್ಕಳನ್ನ ಪ್ರತಿದಿನ ಎಕ್ಸಾಮ್ ಅನ್ನೋ ನೆಪದಲ್ಲಿ ಅಥವಾ ಇನ್ಯಾವುದೋ ಬೋರ್ಡ್ ಮೇಲೆ ಬರಿಬೇಕು ಅಂತ ಹೇಳಿ ಕರ್ಕೊಂಡೋಗಿ ಅವರ ಮೈ ಕೈ ಮುಟ್ಟೋದು, ಅವರ ಜೊತೆ ಸಭ್ಯವಾಗಿ ನಡ್ಕೊಂಡು ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ನಾವು ಇನ್ನೂ ಒಂದು ಸ್ಟೆಪ್ ಹೊರಗಡೆ ಬಂದ್ರೆ ನಾವು ನೋಡ್ಬೋದು, ಎಲ್ಲ ಕಡೆ ಹೊರಗಡೆ ಸುತ್ತಮುತ್ತ ಎಲ್ಲ ಕಡೆ ನೋಡಿದಾಗ ಅಲ್ಲೆಲ್ಲವೂ ಕೂಡ ಎಲ್ಲೋ ಮಕ್ಕಳು ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಕೈ ಹಿಡಿದು ಎಳಿಯೋದು, ಮಕ್ಕಳಿಗೆ ಪ್ರೀತ್ಸು ಅಂತ ಹೇಳೋದು, ಹಾಗೆ ಆ ಮಕ್ಕಳ ಮೇಲೆ ಆಸಿಡ್ ಅನ್ನ ಹಾಕ್ತಿವಿ ಅಂತ ಹೆದರ್ಸೋದು, ಈ ರೀತಿ ಪ್ರಕರಣಗಳು ನಮ್ಮಲ್ಲಿ ಅತಿ ಹೆಚ್ಚು ಕಂಡು ಬರ್ತಾ ಇದೆ. ಸೊ ಇದಕ್ಕೆಲ್ಲ ನಾವು ಏನ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಫಸ್ಟ್ ಕಾನೂನಿನ ಅರಿವು ನಮಗೆ ತುಂಬಾ ಮುಖ್ಯ. ಶಿಕ್ಷೆ ಎಲ್ಲವಕ್ಕೂ ಒಂದು ಕೊನೆಯಾಗೋದಿಲ್ಲ. ಕಾನೂನು ಅರಿವನ್ನ ಕೊಟ್ರೆ 100% ನಾವ್ ಇದರಲ್ಲಿ 100ಕ್ಕೂ 100 ತೆಗೆಯಕ್ಕಾಗಲ್ಲ, ಆದ್ರೆ 90% ನಾವೇನಾದ್ರೂ ಸಾಧಿಸಬಹುದು ಅಂತ ನನ್ನ ಉದ್ದೇಶ. ಈ ಒಂದು ಫಸ್ಟ್ ನಾವು ಮನೆಯಲ್ಲಿ ಅಂತ ಹೇಳ್ತೀವಿ. ಈಗ ನಾನು ಅದನ್ನ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಮನೆಯಲ್ಲಿ ಮಗು ಇರುತ್ತೆ, ಆ ಒಂದು ಮಗುವಿನ ಜೊತೆ ಆಕೆಯ ತಾಯಿಯ ಸಂಬಂಧ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ತಾಯಿಯಾದವಳು ಆ ಮಗುವಿನ ಜೊತೆ ಒಂದು ಸ್ವಲ್ಪ ಸಮಯವನ್ನ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಯಾಕೆಂದ್ರೆ ಆ ಮಗುವಿಗೆ ಸಮಯವನ್ನ ಕೊಟ್ಟಾಗ ಆ ಮಗು ತನ್ನ ಏನೇ ತೊಂದರೆ ಆದ್ರೂ ಕೂಡ ತನ್ನ ತಾಯಿಯ ಬಳಿ ಹೇಳುತ್ತೆ. ಆದ್ರೆ ಆ ತಾಯಿ ಆದವಳು ಈಗಿನ ಪ್ರಪಂಚದಲ್ಲಿ ಏನಾಗತ್ತೆ ಅಂದ್ರೆ, ಪ್ರತಿಯೊಬ್ಬ ತಾಯಿಯೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಅವರು ಕೂಡ ಸಾಕಾಗಿರತ್ತೆ, ಬಂದು ಮಗುವಿನ ಬಗ್ಗೆ ಕೇಳೋದಿಲ್ಲ, ಟ್ಯೂಷನ್ಸ್ ಅಂತ ಹಾಕ್ಬಿಡ್ತಾರೆ. ಬೆಳಗಿಂದ ಸಾಯಂಕಾಲದವರೆಗೂ ಮಗು ಎಲ್ಲಿ ಹೋಗುತ್ತೆ, ಏನ್ ಮಾಡತ್ತೆ ಅನ್ನೋದು ಯಾವುದೇ ಅರಿವು ಕೂಡ ಅವರಿಗೆ ಇರೋದಿಲ್ಲ. ಈ ಅರಿವಿಲ್ಲದೆ ಇದ್ದಾಗ ಆ ಮಗು ತನ್ನನ್ನ ತಾನು ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕೆ ಇನ್ನೂ ಒಂದು ಮುಖ್ಯವಾದ ಕಾರಣ ಅಂದ್ರೆ ಮೊಬೈಲ್. ಈ ಮೊಬೈಲ್ ನಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್. ಅಮ್ಮಂದ್ರೆ ಏನ್ ಮಾಡ್ತಾರೆ, ಅಲ್ಲಿ ಫೋನ್ ಇಟ್ಟಿದ್ದೀನಿ, ಫೋನ್ ತಗೋ, ಯೂಸ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಆ ಫೋನಲ್ಲಿ ಮಗು ಏನ್ ನೋಡ್ತಾ ಇದೆ, ಏನ್ ಮಾಡ್ತಾ ಇದೆ, ನನ್ನ ಮಗು ಬೆಳಗ್ಗೆ ಕಾಲೇಜ್ ಹೋಗಿದ್ದಾಳೆ, ಅಲ್ಲಿಂದ ಎಲ್ಲಿಗೆ ಹೋದ್ಲು, ಯಾವಾಗ ಬಂದ್ಲು, ಏನ್ ಮಾಡ್ತಿದ್ದಾಳೆ, ಆ ಮೊಬೈಲ್ ಅನ್ನ ಸಂಜೆ ಇಡೀ ಇಟ್ಕೊಂಡಿರುತ್ತೆ ಮಗು. ಆ ಮೊಬೈಲ್ ಅಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ಒಂದನ್ನು ಕೂಡ ಆ ತಾಯಿ ಆದವಳು ಗಮನಿಸೋದಿಲ್ಲ. ಅದನ್ನ ನಾವು ತಾಯಿ ಆದವಳು ಸ್ವಲ್ಪ, ತಂದೆ ಅಥವಾ ತಾಯಿ ಆದವರು ಆ ಮಗು ಮೊಬೈಲ್ ಅಲ್ಲಿ ಏನ್ ಮಾಡ್ತಾ ಇದೆ ಅನ್ನೋದು ಒಂದನ್ನ ಗಮನಿಸ್ತು ಅಂತಂದ್ರೆ ಖಂಡಿತವಾಗ್ಲೂ ತೀರಾ ಆ ಒಂದು ಏನು ಈ ಪೋಕ್ಸೋಕ ಆಗೋ ಮಟ್ಟಕ್ಕೆ ಹೋಗುವಂತಹ ಪ್ರಕರಣಗಳನ್ನ ನಾವು ತಡಿಬಹುದು. ಮಕ್ಕಳಿಗೆ ಸಮಾಲೋಚನೆ ತುಂಬಾ ಅತ್ಯಗತ್ಯ ಆಗಿರುತ್ತೆ. ಆ ಒಂದು ಮಗುವಿನ ಮನಸ್ಸು ತುಂಬಾ ಮುಗ್ಧತೆಯಿಂದ ಕೂಡಿರುತ್ತೆ. ಆ ಮಗುವಿನ ಮನಸ್ಸು ಯಾರು ಪ್ರೀತಿ ಮಾಡ್ತಾರೆ, ಆ ಪ್ರೀತಿಗೋಸ್ಕರ ಹಾತೊರಿತಾ ಇರ್ತಾರೆ. ಆಚೆ ಕಡೆಯಿಂದ ಬಂದವರು, ಹೊರಗಿಂದ ಬಂದವರಂತವ್ರು, ನಾವು ಪ್ರೀತಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ, ನಿಮ್ಮನ್ನ ಪ್ರೀತಿಸ್ತೀವಿ, ಚಿನ್ನ ರನ್ನ ಬಂಗಾರಿ ಅಂದಾಗ ಮನೇಲಿ ಒತ್ತಡದಿಂದ ತಂದೆ ತಾಯಿ ಓದು ಓದು ಅಂತ ಹೇಳ್ತಾ ಇರ್ತಾರೆ. ಆ ಮಕ್ಳು ಅನ್ಕೊಳ್ತಾರೆ, ಸೊ ಓದು ಓದು ಅಂತಾನೆ ಅಂತಾರೆ, ಅಲ್ಲಿ ಹೊರಗಡೆ ನೋಡಿದ್ರೆ ನನ್ನ ಎಷ್ಟು ಚೆನ್ನಾಗಿ ಮುದ್ದಾಗಿ ಪ್ರೀತಿಸ್ತಾರೆ ಅಂತ ಹೇಳಿ ಆ ಆಸೆಗಳಿಗೆ ಅದನ್ನೇ ನಿಜ ಜೀವನ, ಅದೇ ನಿಜವಾದ ಜೀವನ ಅಂತ ಅನ್ಕೊಂಡು ಆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಆ ರೀತಿಯ ಪ್ರೀತಿಗೆ ಹೋಗ್ತಾರೆ. ಸೊ ಹೋದಾಗ ಅವ್ರಿಗೆ ಅರಿವಿರೋದಿಲ್ಲ ಮುಂದೆ ಏನು ಆಗತ್ತೆ ಅನ್ನೋದು. ಅವ್ರೇನ್ ಮಾಡ್ತಾರೆ, ತನ್ನ ತಂದೆ ತಾಯಿ ಬೈತು ಅಂದ ತಕ್ಷಣ ನನ್ನ ಅಪ್ಪ ಅಮ್ಮ ಬೈದಿದ್ದಾರೆ, ನನ್ಗೆ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಹೊರಗಡೆ ಅವರು ಅಂತ ಹೇಳಿ ಪ್ರೀತಿಗೆ ಹೋಗ್ತಾರೆ. ಆಮೇಲೆ ಪ್ರತಿಯೊಂದು ಮಕ್ಕಳು ಕೂಡ ಈ ಫೋನ್ ನಲ್ಲಿ ಮೆಸೇಜ್ ಅನ್ನ ಕಳಿಸ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ. ತಂದೆ ತಾಯಿ ಸ್ವಲ್ಪ ಮಗು ಯಾರಿಗೆ ಫೋನ್ ಮಾಡುತ್ತೆ, ಯಾರ ಜೊತೆ ಮಾತಾಡುತ್ತೆ ಅನ್ನೋದನ್ನ ಗಮನಿಸಿ ಆ ನಂಬರ್ಗಳನ್ನ ತಗೊಂಡು ಅವ್ರು ಯಾರು ಅಂತ ಸ್ವಲ್ಪ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಇಂಥ ಪ್ರಕರಣಗಳಿಗೆ ನಾವೊಂದು ಕಡಿವಾಣವನ್ನ ಹಾಕ್ಬೋದು. ನಮ್ಮಲ್ಲಿ ಪ್ರಕರಣಗಳು 11 ವರ್ಷದ ಮಗುವಿಗೆ ಈಗ ನಮ್ಮಲ್ಲಿ ಗರ್ಭಿಣಿ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಪೇಪರಲ್ಲೇ ನಾವು ಹೋಗ್ತೀವಿ 11 ವರ್ಷದ ಮಗು ಗರ್ಭಿಣಿ ಅಂತ ಹೇಳಿ, ಅಥವಾ 11 ವರ್ಷದ ಮಗು ಒಂದು ಮಗುವಿಗೆ ತಾಯಿ ಆಗಿದ್ದಾಳೆ ಅಂತ ನಾವು ಓದ್ತೀವಿ. ಅಂದ್ರೆ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ, 11 ವರ್ಷದ ಮಗು ಒಂದು ತಾಯಿ ಆಗ್ತಾಳೆ ಅಂತಂದ್ರೆ ಅದೇ ಮಗು, ಆ ಮಗುವಿಗೆ ಇನ್ನೊಂದು ಮಗು ಅಂತಂದ್ರೆ ಅಲ್ಲಿ ಇನ್ನೂ ಅನೇಕ ತೊಂದರೆಗಳು ಆ ಮಗುವಿಗೆ ಆ ಒಂದು ತೊಂದರೆಯನ್ನ ಮುಂದೆ ಜೀವನದಲ್ಲಿ ಅನುಭವಿಸ್ಬೇಕಾಗ್ತಾ ಇರುತ್ತೆ. ಸೊ ಇದಿಷ್ಟು ಒಂದು ಇವತ್ತಿನ ಸಂಚಿಕೆಯಲ್ಲಿ ನಾನು ಕೇವಲ ಇದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್
ಯಾವ ಯಾವ ರೀತಿ ತೊಂದರೆಗಳನ್ನ ಅನುಭವಿಸ್ತಾರೆ ಮಕ್ಕಳು, ಆ ಮಕ್ಕಳಿಗೆ ನಾವು ಯಾವ ರೀತಿ ಸಹಾಯವನ್ನ ಮಾಡ್ಬೇಕು ಅನ್ನೋದನ್ನ ನಾವು ಪ್ರತಿ ವಾರದಲ್ಲೂ ಕೂಡ ಇದನ್ನ ಮುಂದುವರಿಸುತ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಒಂದು ಪೋಕ್ಸೋ ಪ್ರಕರಣದ ಬಗ್ಗೆ ದಯವಿಟ್ಟು ನಾನು ಪೋಷಕರಿಗೆ ಕೇಳ್ಕೊಳ್ಳೋದೇನಂದ್ರೆ, ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನ ಇಟ್ರೆ ಅವರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ ಅವರಿಗೆ ಮೊಬೈಲ್ ಅನ್ನ ಕೊಟ್ಟಾಗ ಆ ಮೊಬೈಲ್ ನಲ್ಲಿ ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ವಾಚ್ ಮಾಡಿ, ಹಾಗೆ ಶಾಲಾ ಕಾಲೇಜುಗಳಿಗೆ ಕಳಿಸಿದಾಗ ನಮ್ಮ ಮಕ್ಕಳು ಬೆಳಗಿಂದ ಸಾಯಂಕಾಲದವರೆಗೂ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಸ್ವಲ್ಪ ಗಮನ ಹರಿಸಿದ್ರೆ ಖಂಡಿತವಾಗ್ಲೂ ಈ ಪೋಕ್ಸೋ ಪ್ರಕರಣಗಳಿಂದ ನಮ್ಮ ಮಕ್ಕಳನ್ನ ನಾವು ಮುಕ್ತಗೊಳಿಸಬಹುದು ಅಂತ ನಾನು ಹೇಳ್ತೇನೆ.